ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಅದೇ ರೀತಿ ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಅದೇ ರೀತಿ ಸತ್ಯನಾಥ್ ಸ್ಟೋರ್ಸ್ ಆ್ಯಂಡ್ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಎಸ್, ರುಚಿಯಲ್ಲಿ 2 ವಿಧ ಇದೆ ಅಂತ ಹೇಳಿದ್ರೆ, ಒಂದು ಗುಡ್ ಟೇಸ್ಟ್, ಇನ್ನೊಂದು ಬ್ಯಾಡ್ ಟೇಸ್ಟ್. ಗುಡ್ ಟೇಸ್ಟ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ತುಂಬ ಚೆನ್ನಾಗಿರೋ ಟೇಸ್ಟ್. ಬ್ಯಾಡ್ ಟೇಸ್ಟ್ ಅಂತ ಹೇಳಿದ್ರು ಕೂಡ ಗೊತ್ತಿದೆ, ಏನು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ, ಅಮ್ಮ ದಾದಾ ನಾಲ್ ಎಡ್ಡಿಜ್ಜಿ ಅನ್ನೋ ಟೇಸ್ಟ್, ಅದು ಬ್ಯಾಡ್ ಟೇಸ್ಟ್. ಸೊ ಲೈಫಲ್ಲಿ 2 ಟೇಸ್ಟನ್ನು ಕೂಡ ನಾವು ಮಾಡಿರ್ತೀವಿ. ಒಂದು ಗುಡ್ ಟೇಸ್ಟ್ ಕೂಡ ಮಾಡಿರ್ತೀವಿ, ಅದ್ರ ಜೊತೆ ಬ್ಯಾಡ್ ಟೇಸ್ಟನ್ನು ಕೂಡ ಮಾಡ್ತೀವಿ. ಆದರೆ ನಮ್ಮ ರುಚಿಯ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಯಾವತ್ತಿಗೂ ಎಂದೆಂದಿಗೂ ಗುಡ್ ಟೇಸ್ಟನ್ನೇ ಹೇಳಿಕೊಡುವಂಥದ್ದು. ಯಾಕಂತ ಹೇಳಿದರೆ ಮನೆಯಲ್ಲಿ ನಮ್ಮ ಗೆಸ್ಟಸ್ ಟ್ರೈ ಮಾಡಿ 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 ಎಕ್ಸ್ಪೀರಿಯನ್ಸ್ ಆಗಿ ಯಾವುದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅವರಿಗೆ ಆ ಟೇಸ್ಟನ್ನೇ ಹೇಳಿಕೊಡ್ತಾರೆ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಎಪಿಸೋಡಲ್ಲಿ ಒಂದು ಬ್ಯೂಟಿಫುಲ್ ಆದ ಗುಡ್ ಟೇಸ್ಟನ್ನು ಮಾಡಿಕೊಡ್ಲಿಕ್ಕೆ ಬಂದಿದ್ದಾರೆ ಮಿಸ್ಟರ್ಸ್ ರೇಖಾ ಮೇಡಮ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಅಂಡ್ ಇವತ್ತು ಏನ್ ಸ್ಪೆಷಲ್ ಐಟಮ್? ಸುರತ್ಕಲಿಂದಲೇ ಬಂದಿದ್ದೇನೆ. ಓಕೆ, ಇವತ್ತು ಹಲಸಿನ ತೊಳೆಯ ಉಮ್ಮಣ ಅಂತ ಮಾಡ್ತೇನೆ, GSB ಸ್ಟೈಲ್ ಅದು. ಓಕೆ, ಹಲಸಿನ ತೊಳೆಯ ಉಮ್ಮನ್ನನ್ನು ಮಾಡಿಕೊಡ್ಲಿಕ್ಕೆ ಬಂದಿದ್ದೀರಿ. ಖಂಡಿತವಾಗ್ಲೂ ಅದನ್ನು ಮಾಡೋಣ. ಆಯ್ತು. ಎಸ್, ಓಕೆ. ಹಲಸಿನ ಬೀಜದ ಉಮ್ಮನ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ನಾವು ಬಂದಿದ್ದೀವಿ. ಏನೆಲ್ಲ ಬೇಕು ಅದಕ್ಕೆ, ಏನ್ ಮಾಡ್ಬೇಕು? ಫಸ್ಟ್ ಮಿಕ್ಸಿಗೆ ಹಾಕಿ ರುಬ್ಬೇಕು. ಓಕೆ, ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬೇಕು. ಯಾವುದನ್ನು? ಫಸ್ಟಿಗೆ ತೆಂಗಿನ ತುರಿ ಎಲ್ಲ ಒಟ್ಟಿಗೆ ಹಾಕುವ. ತೆಂಗಿನ ತುರಿಯನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಬೇಕಾ? ಹೌದು. ಓಕೆ, ತೆಂಗಿನ ತುರಿ. ಓಕೆ, ತೆಂಗಿನ ತುರಿಯನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಎಂತ ಕೇಳಿದ್ರಿ? ಮೆಣಸು, ಗಿಡ್ಡ ಮೆಣಸು. ಗಿಡ್ಡ ಮೆಣಸು ಹಾಕಬೇಕು. ಇದು ಖಾರ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ ನೀವು? ಅಲ್ಲ, ಖಾರ ಜಾಸ್ತಿ ಅಲ್ಲ, ಕೆಲವರಿಗೆ ಖಾರ ಇಷ್ಟ ಇರ್ತದೆ, ಆ ತರ. ಓಕೆ, ಇವಾಗ ಇಷ್ಟು ಹಾಕಿದ್ರೆ ಎಷ್ಟು ತುಂಬಾ ಖಾರ ಆಗುತ್ತಾ ಅಥವಾ? ಇಲ್ಲ, ಅಷ್ಟು ಖಾರ ಆಗುದಿಲ್ಲ, ಮೀಡಿಯಂ ಆಗ್ತದೆ. ಓಕೆ, ಜಾಸ್ತಿ ಖಾರ ಕೂಡ ಬೇಡ. ಖಂಡಿತ. ಅಂಡ್ ಮತ್ತೇನಾಗ್ತಾ ಇದ್ದೀರಾ? ಈಗ ಹುಳಿ. ಓಕೆ, ಹುಳಿ ಹಾಕ್ಬೇಕು. ಆಮೇಲೆ ಇದನ್ನೀಗ ನೀರು ಹಾಕಿ ರುಬ್ಬೇಕು. ಓಕೆ, ನೈಸ್ ಮಾಡಬೇಕು. ಓಕೆ, ಎಷ್ಟು ನೀರು ಹಾಕ್ಬೇಕು ಅದಕ್ಕೆ? ಸ್ವಲ್ಪ ಹಾಕಿ. ಸಾಕಾ? ಸಾಕಲ್ವಾ? ಸಾಕು. ಸಾಕಲ್ವಾ? ಸಾಕು. ಈಗ ಒಂದು ಬಾಣಲೆ ಕೊಡಿ. ಈಗ ಬಾಣಲೆ ಇರ್ತದೆ. ಈಗ ಇದಕ್ಕೆ ಈ ಮಸಾಲೆ ಹಾಕಬೇಕು. ಓಕೆ, ರುಬ್ಬಿದಂತ ಮಸಾಲೆ ಅದಕ್ಕೆ ಹಾಕಬೇಕು. ಅದಕ್ಕೆ ಎಣ್ಣೆ ಏನು ಹಾಕ್ಲಿಕ್ಕೆ ಇಲ್ವಾ? ಇಲ್ಲ, ಕೊನೆಗೆ ಹಾಕ್ಲಿಕ್ಕೆ. ಸ್ವಲ್ಪ ಇದಕ್ಕೆ ನೀರು ಹಾಕಿ. ಇದಕ್ಕೆ ಸೊ ನೀರು ಕೂಡ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ದಪ್ಪ ಇರಬೇಕು ಅದು. ಮೀಡಿಯಂ ತರ ಸ್ವಲ್ಪ ಹಾಕಿ. ಸಾಕು, ನೋಡಿಕೊಂಡು ಹಾಕಿದ್ರೆ ಆಯ್ತು. ಓಕೆ, ಬೇಕಾ ನೀರು ಬೇಕಾ? ನೋಡ್ತೇನೆ. ಓಕೆ, ಸೊ ಇದೆಷ್ಟೊತ್ತು ಇದು ಮಾಡಬೇಕು? ಕುದಿ ಬರಬೇಕು. ಕುದಿ ಬರೋವರೆಗೆ? ಹೌದು. ಕುದಿ ಬಂದ ಮೇಲೆ ಉಪ್ಪು ಹಾಕಬೇಕು. ಓಕೆ, ಆನಂತರ ಇದು ಹಲಸಿನ ಬೀಜವನ್ನು ಬೇಯಿಸಿ ತಂದಿದ್ದೇನೆ ನಾನು. ಓಕೆ, ಬೇಯಿಸಬೇಕು? ಹೌದು ಹೌದು, ಬೇಯಿಸಿಟ್ರೆ ಸುಲಭ ಆಗ್ತದೆ.
ನೀವು ಫ್ರೀ ಟೈಮ್ ಎಲ್ಲ ಏನು ಮಾಡ್ಕೊಂಡಿರ್ತೀರಾ ಮನೆಯಲ್ಲಿ? ಮನೆಯಲ್ಲಿ ಗಿಡ ನೆಡ್ತೇನೆ, ಹಾ, ಹಾ. ಮತ್ತೆ ಮನೆಯ ಕೆಲಸ ಪರಿಸರ ಹೋಗುದು. ಪ್ರೇಮಿ ಹಾಗಾದ್ರೆ. ಅಲ್ಲ ಆ ಥರ ಅಂತಲ್ಲ, ಈ ದಾಸವಾಳ ತರ ತರದ್ದು, ಅಂದ್ರೆ ತರದು ದಾಸವಾಳ, ಮತ್ತೆ ಗೊಂಡೆ ಹೂ, ಬುಗುಡಿ ಹೂ, ಅದ್ರಲ್ಲಿ ವೆರೈಟಿ ಎಷ್ಟು ಕಲರ್ ಇರ್ತದೆ ಅದು ಒಟ್ಟು ಮಾಡುದು. ಹೌದಾ? ಆ ತರ ಒಟ್ಟು ಮಾಡಿ ನಡುದು. ಓಕೆ, ಇನ್ನಷ್ಟು ಜಾಸ್ತಿ ಆಗ್ಲಿ ಮಾರ್ಕೆಟ್ಗೆಲ್ಲ ಸೇಲ್ ಮಾಡಿ. ಮತ್ತೆ ಸೇಲ್ ಅಂತಲ್ಲ, ಒಂದು ಮನೆಗೆ ಚಂದ ಅಂತ ಅಷ್ಟೇ. ಈ ದೇವರಿಗೆಲ್ಲ ಇಡ್ಬೇಕಾದ್ರೆ ನಾವು ಕ್ರಯಕ್ಕೆ ಹಣ ಕೊಟ್ಟು ತರ್ಬೇಕಂತಿಲ್ಲ, ಮನೆಯಲ್ಲಿದ್ದ ಹೂಗಳನ್ನು ದೇವರಿಗೆ ಇಟ್ರೆ ಯೂಸ್ ಮಾಡಬಹುದು. ಹೌದು, ಆ ತರ. ಅಂಡ್ ಕುದಿ ಬಂತು ಇವಾಗ ಇದರಲ್ಲಿ. ಈಗ ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು. ಎಷ್ಟು ಬೇಕಷ್ಟು. ಚಪ್ಪೆ ಇದ್ರೆ ಪರವಾಗಿಲ್ಲ, ಮತ್ತೆ ಹಾಕ್ಬೋದು. ಜಾಸ್ತಿ ಹಾಕಿದ್ರೆ ಹೋಯ್ತಲ್ಲ, ತಿನ್ಲಿಕ್ಕೆ ಆಗೋದಿಲ್ಲ. ಹೌದು. ನಮ್ದು ಸಂತೋಷ್ ರೈಸ್ನವರ ಡಬಲ್ ಸ್ಟಾರ್ ರೈಸ್ ಉಂಟಲ್ಲ, ಅದರೊಟ್ಟಿಗೆ ಊಟ ಮಾಡ್ಬೋದು. ಇನ್ನು ಚೆನ್ನಾಗಿರ್ತದೆ. ಓಕೆ, ನೀವು ಅದನ್ನ ಯೂಸ್ ಮಾಡುದಾ? ಎಲ್ಲದಕ್ಕೆ ಅದನ್ನ ಯೂಸ್ ಮಾಡ್ತೀರಾ? ನಾರ್ಮಲ್ ಆಗಿ ಸಂತೋಷ್ ರೈಸ್ ಅವರ ಡಬಲ್ ಸ್ಟಾರ್ ರೈಸ್. ಓಕೆ, ಒಳ್ಳೇದು ಹೆಲ್ತ್ ಕೂಡ. ಹೌದು. ಸೊ ಒಮ್ಮೆ ಅದಕ್ಕೆ ಅಡಿಕ್ಟ್ ಆದ್ರೆ ಮತ್ತೆ ಬಿಡ್ಲಿಕ್ಕೆ ಮನಸ್ಸು ಬರುದಿಲ್ಲ. ಅದು ಸರಿ ನೀವು ಹೇಳುದು. ಈಗ ಕುದಿ ಬಂದಿದೆ. ಓಕೆ, ನೆಕ್ಸ್ಟ್ ಈ ಬೇಯಿಸಿದನ್ನು ಇದಕ್ಕೆ ಹಾಕಬೇಕು. ಓಕೆ, ಹಲಸಿನ ಬೀಜ ಅಲ್ವಾ? ಹೌದು. ಸೊ ಅದಕ್ಕೆ ಹಾಕಬೇಕು. ಇದೆಷ್ಟು ಬೇಕು? ಇದು ಬೇಯಿಸಿದಲ್ಲ, ಜಸ್ಟ್ ಒಂದು ಇದು ಮಾಡಿ ಟೈಮ್ ತಗೊಳ್ಳೋದಿಲ್ಲ. ಹೌದು. ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇಡುವ, ಅಂದ್ರೆ ಮಸಾಲೆ ಎಲ್ಲ ಅದಕ್ಕೆ ಹೀರಿಕೊಳ್ಬೇಕಲ್ಲ. ಓಕೆ, ಕರೆಕ್ಟ್ ಆಗಿ ಅದಕ್ಕೆ ಮಸಾಲೆ ಎಲ್ಲ ಹಾಕಬೇಕು. 5 ನಿಮಿಷ ನಾವು ಅದರಲ್ಲಿ ಇಡಬೇಕು. ಹೌದು, ಮುಚ್ಚಾಳ ಮುಚ್ಚಿ. ಹೌದು. ಓಕೆ, ಈ ತರನೇ ಆಲೂಗಡ್ಡೆಯಲ್ಲಿ ಮಾಡಬಹುದು. ಹೌದಾ? ಅಂದ್ರೆ ಅದರ ಬದಲು ಆಲೂಗಡ್ಡೆ ಮಾಡಬಹುದು. ಓಕೆ, ಆ ತರ ಬೇರೆ ವೆರೈಟಿ ಏನು ಬೇಕು ಅದನ್ನು ಕೂಡ ಮಿಕ್ಸ್ ಮಾಡಬಹುದಾ? ಅಲ್ಲ, ಅದ್ರದ್ದು ಇದ್ರದ್ದು ಅಂತ ಡಿಶ್ ಇರ್ತದಲ್ಲ, ಮಿಕ್ಸ್ ಮಾಡಿದ್ರೆ ಕೂಡ ಒಳ್ಳೇದು ಬರುದಿಲ್ಲ ಅಷ್ಟು. ಓಕೆ, ಸೊ ಆಲೂಗಡ್ಡೆಯನ್ನು ಕೂಡ ಅದೇ ರೀತಿ ಬಿಸಿ ಮಾಡಿ ಇಡುವಂತದ್ದು, ಮತ್ತೆ ಬೇಯಿಸಿ ಕಟ್ ಮಾಡಿದ್ರೆ ಆಯ್ತು. ಓಕೆ, ಅದಕ್ಕೆ ಬೇಕಾದ್ರೆ ಇದನ್ನು ಮಿಕ್ಸ್ ಮಾಡೋದು. ಯಾವ ಟೇಸ್ಟ್ ಆಗಿರುತ್ತೆ? ಎರಡು ಕೂಡ ಮಾಡಿದ್ದೀರಾ ನೀವು? ಹೌದು, ಮಾಡಿದ್ದೀವಿ. ಯಾವುದು ನೀವು ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಅದಕ್ಕೆ ಇದಕ್ಕೆ ನಮ್ಮ ವೀಕ್ಷಕರಿಗೆ ಹೇಳಿಕೊಡ್ಲಿಕ್ಕೆ ಬಂದಿದ್ದೀರಲ್ಲ? ಹೌದು, ಆಲೂಗಡ್ಡೆಗೆ. ಹೌದು, ಅಂದ್ರೆ ಈಗ ಈ ಟೈಮ್ ಅಲ್ಲಿ ಸಿಗ್ತದಲ್ಲ ಹಲಸಿನ ಹಣ್ಣು, ಅದ್ರ ಬೀಜ ಹೇಗೂ ರೆಡಿ ಇರ್ತದಲ್ಲ, ಹಾಗೆ ತೋರಿಸುವ. ಸೊ ಕೆಲವರು ಬೀಜ ಎಲ್ಲ ವೇಸ್ಟ್ ಮಾಡ್ತಾರೆ ಹಲಸಿನ ಹಣ್ಣು, ಸೊ ಅದಕ್ಕೆ ಈ ತರ ಎಲ್ಲ ಯೂಸ್ ಮಾಡಬಹುದು. ಒಳ್ಳೆ ಪ್ರೋಟೀನ್ ಕೂಡ ಹಲಸಿನ ಬೀಜ. ಹೌದು ಹೌದು. ಈಗ ನೋಡ್ತೇನೆ. ಓಕೆ, ನಿಮ್ಮ ಮಕ್ಕಳಿಗೆಲ್ಲ ಇಷ್ಟನಾ ಇದೆ ಅಂದ್ರೆ? ತಿಂತಾರೆ. ಹೌದಾ? ತುಂಬಾ ಇಷ್ಟ ಅಂತಲ್ಲ. ಸೊ ಆಯ್ತಾ ಇದು? ಆಯ್ತು. ಈಗ ಗ್ಯಾಸ್ ಆಫ್ ಮಾಡಿ. ಓಕೆ, ಈ ಗ್ಯಾಸ್ ಆಫ್ ಮಾಡಿ ಹಿಂಗು ನೀರು ಹಾಕ್ಬೇಕು. ಓಕೆ, ಆನಂತರ ಸನ್ ಪ್ರೀಮಿಯಂ ಅವರದ್ದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇವೆ. ಸಾಕಾ? ಸಾಕು. ತುಂಬಾನೇ ಹೆಲ್ದಿ ಕೂಡ ಇದು. ಹೌದು, ಜಾಸ್ತಿ ಫ್ಯಾಟ್ ಕೂಡ ಇಲ್ಲ ಇದರಲ್ಲಿ. ಈಗ ಆಗಿದೆ. ಓಕೆ, ಈಗ ಸರ್ವ್ ಮಾಡು. ಓಕೆ, ಬೌಲಿಗೆ. ಸೊ ಹಲಸಿನ ಬೀಜದ ಉಮ್ಮನ್ನು ರೆಡಿ ಆಗಿದೆ, ಈಗ ಸರ್ವ್ ಮಾಡ್ತೀರಾ? ಹೌದು. ಎಸ್, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಹೌದು, ಆಸೆ ಬೇರೆ ಆಗ್ತಾ ಇದೆ, ಮಧ್ಯಾಹ್ನ ಬೇರೆ ಆಯಿತು. ಹೌದು. ಆ್ಯಂಡ್ ಖಂಡಿತ ತಿಂದು ನೋಡುವ ಯಾವ ರೀತಿ ಆಗಿದೆ ಅಂತ ಹೇಳಿ. ಪರಿಮಳ ನೋಡಿದರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆಗುತ್ತೆ. ಹೌದು. ಓಕೆ, ಖುಷಿಯಿಂದ ಮಾಡಿದ ಹಲಸಿನ ಬೀಜದ ಉಮ್ಮನ್ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳಿ. ಖುಷಿಯಾಗಿ ಕೊಡ್ತಾ ಇದ್ದೀರಾ? ಖುಷಿಯಾಗಿ ತಿಂದು ಖಂಡಿತವಾಗ್ಲೂ ಟೇಸ್ಟ್ ನೋಡ್ತೇನೆ. ಹೇಳಿ. ಹಲಸಿನ ಬೀಜದ ಹುಮ್ಮನ್ ರೆಡಿ ಆಗಿದೆ, ಖಂಡಿತವಾಗ್ಲೂ ಬಾಯಲ್ಲಿ ನೀರೆಲ್ಲ ಬರ್ತಾ ಇದೆ. ಆ್ಯಂಡ್ ಟೇಸ್ಟ್ ಅಂತೂ ಮಾಡ್ತೀನಿ. ಆ್ಯಂಡ್ ಹಲಸಿನ ಬೀಜ ಇವಾಗ ಸಿಗುತ್ತೆ, ಸಮ್ಮರ್ ಸೀಸನಲ್ಲೂ ತುಂಬ ಯೂಸ್ ಕೂಡ ಮಾಡ್ಬೋದು. ಒಳ್ಳೆ ರೀತಿಯಲ್ಲಿ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ. ಖಂಡಿತ ಟೇಸ್ಟ್ ಮಾಡ್ತೀನಿ, ಆದರೆ ಮಾಡೋ ವಿಧಾನನ ನೀವು ನೋಡ್ಕೊಂಡು. ಹಲಸಿನ ಬೀಜದ ಉಮ್ಮಣ್ಣು ತಯಾರಿಸುವ ವಿಧಾನ. ಮೊದಲು ತೆಂಗಿನ ತುರಿ, ಒಣಮೆಣಸು, ಹುಣಸೆಹಣ್ಣು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತೆಳು ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಬೇಯಿಸಿದ ಹಲಸಿನ ಬೀಜ ಹಾಕಿ ಬೇಯಿಸಿಕೊಳ್ಳಿ. ಆನಂತರ ಬೆಂಕಿ ಆರಿಸಿ ಹಿಂಗು ನೀರು ಹಾಗೂ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿ ಹಲಸಿನ ಬೀಜದ ಉಮ್ಮಣ್ಣು ತಯಾರು.
ಆ್ಯಂಡ್ ಒಂದು ರೆಸಿಪಿ ರೆಡಿ ಆಯಿತು, ಇನ್ನೊಂದು ರೆಸಿಪಿಗೆ ರೆಡಿ ಮಾಡ್ತಾ ಇದ್ದಾರೆ. ಖಂಡಿತ ಅಷ್ಟೊತ್ತಿಗೆ ನೀವು ಸಣ್ಣ ಬ್ರೇಕ್ ತಗೊಂಡು ಬನ್ನಿ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅದೇ ರೀತಿ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಂತೋಷ್ ರೈಸ್ 2 ಸ್ಟಾರ್ ರೈಸ್, ಭದ್ರಾವತಿ, ಅದೇ ರೀತಿ ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980 ಆ್ಯಂಡ್ ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಅದೇ ರೀತಿ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಎರಡನೇ ಡಿಶ್ಗೂ ಕೂಡ ಬಂದಿದ್ದೇವೆ. ಆ್ಯಂಡ್ ಬಸಳೆ ಬೇಂದಿ ಅಲ್ವಾ, ಸೊ ಇದನ್ನು ಯಾವ ರೀತಿ ನೀವು ಮಾಡೋಕೆ ಕಲ್ತೀರಿ? ನೀವೇ ಟ್ರೈ ಮಾಡಿರುವಂಥದ್ದು ಅಥವಾ ಅಮ್ಮನಿಂದ ಕಲ್ತದ್ದು? ಯಾವುದು? ಅಮ್ಮನಿಂದ ಕಲ್ತದ್ದು. ಸೊ ಅಮ್ಮ ಹೇಳಿ ಕೊಟ್ಟಿರುವಂಥದ್ದು ಬಸಳೆ ಬೇಂದಿ. ಒಳ್ಳೇದಾಗುತ್ತಾ? ಒಳ್ಳೇದಾಗ್ತದೆ. ಈ ಮಳೆಗಾಲ ಬರ್ತದಲ್ಲ ಇನ್ನು, ಓಕೆ, ಹಾಗೆಲ್ಲ ತುಂಬಾ ಒಳ್ಳೇದಾಗ್ತದೆ. ಸೊ ಇವಾಗ ಏನ್ ಬೇಕು, ಯಾವ ರೀತಿ ಮಾಡುವಂಥದ್ದು? ಫಸ್ಟಿಗೆ ಬಾಣಲೆ ಕೊಡಿ. ಓಕೆ, ಸೊ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಡ್ಬೇಕಲ್ವಾ? ಹೌದು, ಸ್ವಲ್ಪ ನೀರು ಹಾಕ್ಬೇಕು. ಓಕೆ, ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ಇಲ್ಲ. ಅಂದ್ರೆ ಬಸಳೆ ನೀರು ಬಿಡ್ತದಲ್ಲ. ಬಸಳೆ ಕೂಡ ನೀರು ಬಿಡ್ತದೆ, ಸೊ ಹಾಗಾಗಿ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ. ಹೌದು. ಇಷ್ಟು ಸಾಕಾ? ಸಾಕು, ಸ್ವಲ್ಪ ಸಾಕಾ? ಸಾಕು. ಓಕೆ, ಈಗ ಅದು ಬಿಸಿ ಆಗ್ಬೇಕು. ಓಕೆ, ನೀರು ಸ್ವಲ್ಪ ಬಿಸಿ ಆಗ್ಬೇಕು, ಆಮೇಲೆ ಬಸಳೆ ಹಾಕ್ಬೇಕು. ಆಮೇಲೆ ಲಿಡ್ ಅಲ್ಲಿ ಮುಚ್ಚಿಟ್ರೆ ಆಯ್ತು. ಓಕೆ, ಸ್ವಲ್ಪ ಬಿಸಿ ಆಯ್ತು, ಸೊ ಬಸಳೆ ಹಾಕೋದಾ? ಹೌದು. ಓಕೆ, ಹಾಕಿ. ಇದು ಮನೆಯಲ್ಲೇ ಆದದ್ದು. ಓಕೆ, ನೀವು ಮನೆಯಲ್ಲೇ ಮಾಡಿರುವಂತದ್ದು ಈ ಬಸಳೆ? ಅಂಗಡಿಯಿಂದ ತಂದು? ಹೌದು. ಓಕೆ, ಚಿಕ್ಕ ಒಂದು ತಂದದ್ದು. ಅದರಲ್ಲಿ ಮತ್ತೆ ತುಂಡು ಮಾಡಿ ನೆಟ್ಟದ್ದು ಈ ಪೋಟಲ್ಲಿ. ಓಕೆ, ಒಂದು ತುಂಡು ನೆಟ್ಟಿರುವಂತದ್ದು. ಓಕೆ, ಸೊ ಅದನ್ನೇ ನೀವು ತಂದಿರುವಂತದ್ದು ಈಗ? ಹೌದು. ಓಕೆ, ಪಾಟಲ್ಲಿ ಮನೆಯಲ್ಲಿ ಮಾಡಿರುವಂತದ್ದು. ಸೊ ಖರ್ಚು ಎಲ್ಲ ಕಡಿಮೆ ಆಗದ್ರೆ ನಿಮ್ಗೆ? ಕಡಿಮೆ ಅಂತಲ್ಲ, ಒಂದು ಮನೆಯಲ್ಲಿ ಬೆಳೆಸಿದಂತ ಖುಷಿ ಅಲ್ಲ. ಹೌದು, ಖುಷಿ ಇರುತ್ತೆ ಅಂಡ್ ನೀಟಾಗಿ ಕೂಡ ಇರುತ್ತೆ. ಮಾರ್ಕೆಟ್ ಇಂದ ಬಂದಂತ ಯಾವ ರೀತಿ ಅಂತ ಹೇಳಿ ಗೊತ್ತಿರೋದಿಲ್ಲ ನಮಗೆ. ಮನೆಯಲ್ಲಿ ಅದ್ರೊಂದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಅಲ್ವಾ? ಪಾಟಲ್ಲಿ ನೆಟ್ಟು ಈ ನೀರುಳ್ಳಿ ಎಲ್ಲ ಕಟ್ ಮಾಡ್ತೇವಲ್ಲ, ಅದ್ರ ಸಿಪ್ಪೆ ಉಂಟಲ್ಲ, ಓಕೆ, ಅದನ್ನು ಅದಕ್ಕೆ ಬುಡಕ್ಕೆ ಹಾಕ್ಬೇಕು. ಅವಾಗ ಎಂತ ಒಳ್ಳೆ ಗ್ರೋತ್ ಆಗ್ತದ? ಬೇಗ ಇದಾಗ್ತದೆ. ಓಕೆ, ಸೊ ಈ ತರ ಎಲ್ಲ ಸಣ್ಣ ಸಣ್ಣ ವಿಚಾರದಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದೀರಾ ನೀವು ಹಾಗಾದ್ರೆ. ಹೌದು, ನಿಮ್ಮಿಂದ ಕಲಿಯೋಕೆ ತುಂಬಾ ಇದೆ. ಹೌದು. ಓಕೆ, ಈಗ ಸ್ವಲ್ಪ ನೀರು ಹಾಕಿ. ಓಕೆ, ಸ್ವಲ್ಪ ಹಾಕಿ. ಸಾಕಾ? ಇನ್ನು ಬೇಕಾ? ಸಾಕು. ಈಗ ಮುಚ್ಚಳ ಮುಚ್ಚುವ. ಓಕೆ, ಇದು ಬೇಯುವ ಹೊತ್ತಿಗೆ ನಾವು ಮಸಾಲೆ ರುಬ್ಬುವ. ಎಸ್, ಮಿಕ್ಸಿ ಕೊಡಿ. ಈಗ ಮೆಣಸು ಹಾಕ್ತೇನೆ. ಇದು ಉದ್ದ ಮತ್ತು ಗಿಡ್ಡ. ಹೌದು, ಅದು ಯಾಕೆ? ಇದು ಸ್ವಲ್ಪ ಖಾರ ಕಡಿಮೆ, ಇದು ಸ್ವಲ್ಪ ಖಾರ ಉಂಟು. ಇದು ಬೇಂದಿ ಆದ ಕಾರಣ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಬೇಕು. ಓಕೆ, ಮತ್ತೆ ಹುಳಿ. ಹುಳಿ ಕೂಡ ಸ್ವಲ್ಪ. ಹುಳಿ ಇಷ್ಟು ಬೇಕಾಗ್ತದೆ. ನೈಸ್ ರುಬ್ಬೇಕು. ಓಕೆ, ನೀರು ಸ್ವಲ್ಪ ಸಾಕಾ? ಹಾಕಿ. ಸಾಕು 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 ಸಾಕು. ಸಾಕು. ಈಗ ಬಸಳೆ ಬೆಂದಿದ್ದ ನೋಡ್ತೇನೆ. ಓಕೆ, ಸ್ವಲ್ಪ ನೀರು ಬೇಕಾಯ್ತು. ಸ್ವಲ್ಪ ಸಾಕಾ? ಸ್ವಲ್ಪ ಹಾಕಿ. ಸಾಕು. ಜಾಸ್ತಿ ಬೇಯೋಕಿಲ್ಲ ಅಲ್ಲ ಬಸಳೆ? ಹೌದು, ಮತ್ತೆ ಅದರಲ್ಲಿ ಬೇಯ್ತದಲ್ಲ ಮಸಾಲೆ ಹಾಕುವಾಗ. ಫಸ್ಟ್ ಟೈಮ್ ನೀವು ಅಡುಗೆ ಮಾಡುವಾಗ ಏನಾದರೂ ಎಡ್ವರ್ಟ್ ಆಗಿರುವಂಥದ್ದು ಇದೆಯಾ? ಉಪ್ಪಿಟ್ಟು ಮಾಡುವಾಗ ಏನಾಗಿತ್ತು? ಅದೇ ಮುದ್ದೆ ಆಗ್ತದೆ. ಹೌದಾ? ಅಂದರೆ ಉಪ್ಪಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿರುವಂಥದ್ದಾ? ಉಪ್ಪಿಟ್ಟು ಅಂದರೆ ನನಗೆ ಸ್ವಲ್ಪ ಎಲರ್ಜಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ಹಾಗೆ ಮಾಡಿದ್ರಾ? ಹೌದು, ಅಂದರೆ ಅದು ಮನಸ್ಸಿಟ್ಟು ಮಾಡೋದಿಲ್ಲ, ಅಂದರೆ ಇಷ್ಟ ಇಲ್ಲ ಅಲ್ಲ ಆ ಥರ. ಅಂದ್ರೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೇನೆ ಗೊತ್ತಿರ್ಲಿಲ್ಲ ಉಪ್ಪಿಟ್ಟು ಮಾಡೋದು. ಗೊತ್ತುಂಟು, ನಾವು ಪ್ರೀತಿಯಿಂದ ಮಾಡಿದ್ರೆ ಮಾತ್ರ ಅಲ್ಲ ಯಾವುದೇ ಒಂದು ಅಡಿಗೆ ಸರಿ ಆಗುದು. ಖಂಡಿತ. ಏನಾದ್ರು ಮಾಡಿದ್ರೆ ಅಥವಾ ಏನಾದ್ರು ಕೊಡ್ಬೇಕಾದ್ರೆ ಪ್ರೀತಿಯಿಂದ ಕೊಡ್ಬೇಕು. ಈಗ ಪರವಾಗಿಲ್ಲ, ಈಗ ಮಾಡ್ತೇನೆ. ಹೌದಾ? ಇವಾಗ ನಿಮ್ಗೆ ಉಪ್ಪಿಟ್ಟು ತಿಂತೀರಾ? ತಿಂತೇನೆ, ಅಷ್ಟಿಷ್ಟ ಅಲ್ಲ. ಓಕೆ, ಹಾಗಾಗಿ. ಓಕೆ, ಈಗ ಬೆಂದಿದಾ? ಇನ್ನು ಮಸಾಲೆ ಹಾಕುವಾಗ ಅದರಲ್ಲೇ ಬೇಯ್ತದಲ್ಲ.
ಮಸಾಲೆ ಹಾಕ್ತೇನೆ ಅದಕ್ಕೆ. ಓಕೆ. ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕಿಲ್ವಾ ಇದು ಕೂಡ? ಅಲ್ಲ, ಮೀಡಿಯಮ್, ಜಾಸ್ತಿ ಅಂತಲ್ಲ. ಇದಕ್ಕೆ ಈಗ ನೀರು ಹಾಕಿ. ಓಕೆ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಸಾಕು ಸಾಕು ಸಾಕಾ? ಈಗ ಇದ್ರೊಟ್ಟಿಗೆ ನಾವು ಬೇಯಿಸಬೇಕು ಓಕೆ ಬೆಳ್ಳುಳ್ಳಿಯನ್ನು. ಓಕೆ. ಆಗ ಬೆಳ್ಳುಳ್ಳಿದು ಪರಿಮಳ ಬರ್ತದೆ ಇದಕ್ಕೆ. ನೀರು ಹಾಕಿದ್ಮೇಲೆ ಅದರೊಟ್ಟಿಗೆ ಬೆಳ್ಳುಳ್ಳಿಯನ್ನು ಬೇಯಿಸಿದ್ರೆ ಬೆಳ್ಳುಳ್ಳಿಯ ಪರಿಮಳ ಕೂಡ ಬರ್ತದೆ ಅಲ್ವಾ? ಈಗ ಇದಕ್ಕೆ ಉಪ್ಪು ಹಾಕ್ತೇನೆ, ಸ್ಪೂನ್ ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಹೌದು. ಇದಕ್ಕೆ ಎಣ್ಣೆ ಯೂಸ್ ಮಾಡ್ಲಿಕ್ಕಿಲ್ವಾ? ಲಾಸ್ಟಿಗೆ, ಕೊನೆಯಲ್ಲಿ. ಇದು ಈಗ ಹಲಸಿನ ಬೀಜ ಹಾಕ್ತೇನೆ ಇದಕ್ಕೆ. ಇದು ಟೇಸ್ಟ್ ಕೊಡ್ತದೆ ಅಂತ. ಖಾಲಿ ಟೇಸ್ಟಿಗೆ ಮಾತ್ರ ಅಲ್ಲ, ಒಳ್ಳೇದಲ್ಲ ಮತ್ತೆ ಈ ಟೈಮಲ್ಲಿ ಸಿಗ್ತದಲ್ಲ. ಹೌದು, ಸಿಕ್ಕಿದ್ದನ್ನು ಯೂಸ್ ಮಾಡಬೇಕು. ಹೌದು. ಮಕ್ಕಳಿಗೆ ಯಾವ್ದು ಇಷ್ಟ ನಿಮ್ಮ ಅಡುಗೆಯಲ್ಲಿ? ಗೀ ರೈಸ್. ಗೀ ರೈಸ್ ಎಲ್ಲ ತುಂಬಾ ಇಷ್ಟ. ಪನ್ನೀರ್. ನಾನ್ ವೆಜ್ ಎಲ್ಲ ಮಾಡೋದಿಲ್ವಾ ಜಾಸ್ತಿ? ಇಲ್ಲ, ನಾನ್ ವೆಜ್ ಮಾಡೋದಿಲ್ಲ. ಮಟನ್ ಚಿಕನ್ ಎಲ್ಲ ತಿನ್ನೋದಿಲ್ಲ. ಹೌದಾ? ಮೀನು ಅಪರೂಪ, ಯಾವಾಗಲೂ ಒಮ್ಮೆ. ಹೌದು. ಸೊ ವೆಜ್ ಅಲ್ಲಿ ಖರ್ಚಾದ್ರೆ ಕಮ್ಮಿ ಅಲ್ವಾ? ಅದು ಅದರ ರೇಟ್ ನನಗೆ ಗೊತ್ತಿಲ್ಲ. ನಾನ್ ವೆಜ್ ಇತ್ತು ಆಕ್ಚುಲಿ. ಮಟನ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸೊ ವೆಜ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಇರ್ಬೋದು. ಹೌದು. ಇದು ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ ನೋಡಿ. ಓಕೆ. ಅಂಡ್ ದಪ್ಪ ಆದ್ರೆ ಒಳ್ಳೇದಲ್ಲ, ಸ್ವಲ್ಪ ದಪ್ಪ ಆದ್ರೆ ಜಾಸ್ತಿ ನೀರು ಇದ್ರೆ ಒಳ್ಳೇದಾಗೋದಿಲ್ಲ. ಹೌದು, ಸೇಮಿಗೆಲ್ಲ ಒಳ್ಳೇದು. ಓಕೆ. ಇದನ್ನೆಲ್ಲ ಯಾವ್ದ್ರಲ್ಲಿ ಎಲ್ಲ ತಿನ್ಬೋದು? ಐ ಮೀನ್ ಯಾವ್ದೆಲ್ಲ? ನೀರು ದೋಸೆ, ಚಪಾತಿ, ಪೂರಿ ಅಂತದೆಲ್ಲ ಯೂಸ್ ಮಾಡಬಹುದು. ಸೇಮಿಗೆಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಶಾವಿಗೆ, ಸಂತೋಷ್ ರೈಸ್ ನವರದು ಡಬಲ್ ಸ್ಟಾರ್ ರೈಸ್ ಉಂಟಲ್ಲ, ಅದರಲ್ಲಿ ಶಾವಿಗೆ ಮಾಡುದು ನಾನು. ಹೌದಾ? ಹೆಚ್ಚಾಗಿ ಶಾವಿಗೆ. ಓಕೆ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಇಷ್ಟ ನನಗೆ. ಸಂತೋಷ್ ರೈಸ್ ಡಬಲ್ ಸ್ಟಾರ್ ರೈಸ್ ಅಲ್ಲಿ ಶಾವಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು, ಬರ್ತದೆ. ಈಗ ಇದು ಬೆಂದಿದೆ ನೋಡುವ. ಓಕೆ, ಆಲ್ಮೋಸ್ಟ್ ಆಲ್ ಬೆಂದಿದೆ ಈಗ ಅಲ್ವಾ? ಹೌದು. ಈಗ ಕೊನೆಯಲ್ಲಿ ಇದಕ್ಕೆ ಸನ್ ಪ್ರೀಮಿಯಂ ಎಣ್ಣೆ ಹಾಕಿ. ಈಗ ಎಡಿಟ್ ಆಗಿದೆನಲ್ಲ, ಸ್ವಲ್ಪ ಹಾಕಿ. ಯೂಸ್ ಮಾಡಿದ್ರೆ ಒಳ್ಳೇದಲ್ವಾ? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇವೆ. ಇವಾಗ ಕೂಡ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಎಣ್ಣೆದ್ದು ಘಮ ಘಮ ಅಂತ ಪರಿಮಳ ಬಂದ ತಕ್ಷಣ ಆಸೆ ಆಗುವಂಥದ್ದು. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ. ಈಗ ಇದಕ್ಕೆ ಸರ್ವ್ ಮಾಡ್ತೇನೆ ನಾನು. ಇದು ನೋಡಿ, ಸಂತೋಷ್ ರೈಸ್ ಡಬಲ್ ಸ್ಟಾರ್ ರೈಸ್ ಅಲ್ಲಿ ಸೇಮಿಗೆ ಮಾಡಿ ತಂದದ್ದು ನಾನು. ಎಸ್ ತಿನ್ಲಿಕ್ಕೆ ಅಂತೂ ಖಂಡಿತ ರೆಡಿ ಆಗಿದ್ದೀನಿ ನಾನು. ಅವಾಗಲೇ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ಬೇರೆ ನೀವು. ಹೊರಗೆ ಮಳೆ ಕೂಡ ಬರಬೇಕು, ಒಳಗೆ ಇಂಥದ್ದೆಲ್ಲ ಮನೆಯೊಳಗೆ ಮಾಡಿ ತಿನ್ಬೇಕು ಅಲ್ವಾ? ಪಕ್ಕದ ಮನೆಯವರಿಗೆ ಆಸೆ ಆಗ್ಬೇಕು. ರುಚಿಯಿಂದ ಮಾಡಿದ ಬಸಳೆ ಬೇಂದಿ ರೆಡಿ ಆಗಿದೆ. ಟೇಸ್ಟ್ ನೋಡಿ. ಎಸ್, ಖಂಡಿತವಾಗ್ಲೂ. ಆ್ಯಂಡ್ ರುಚಿಯಾಗಿರೋ ಬಸಳೆ ಬೇಂದಿ ರೆಡಿ ಆಗಿದೆ. ಖಂಡಿತ ಟೇಸ್ಟನ್ನು ನೋಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡೋ ವಿಧಾನನ ನೋಡ್ಕೊಂಡು ಬನ್ನಿ. ಬಸಳೆ ಬೇಂದಿ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಬಸಳೆ ಸೊಪ್ಪನ್ನು ಹಾಕಿ ಬೇಯಿಸಿ. ಇನ್ನೊಂದೆಡೆ ಹುರಿದ ಒಣಮೆಣಸು, 5ರಿಂದ 6 ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಸಾಲೆಯನ್ನು ಬೇಯಿಸಿದ ಬಸಳೆಗೆ ಹಾಕಿ 8ರಿಂದ 10 ಜಜ್ಜಿದ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಹಲಸಿನ ಬೀಜ ಹಾಕಿ ಬೇಯಿಸಿ. ಕೊನೆಯಲ್ಲಿ 1 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಯಾದ ಬಸಳೆ ಬೇಂದಿ ಶಾವಿಗೆಯೊಂದಿಗೆ ಸವಿಯಲು ಬಲು ಚೆನ್ನ. ಎಸ್, ಡಿಶ್ ಎಲ್ಲ ರೆಡಿ ಆಯಿತು. ಇವಾಗ ಟೇಸ್ಟ್ ನೋಡುವಂಥದ್ದು. ಆ್ಯಂಡ್ ಇದು ಹಲಸಿನ ಬೀಜದ ಹುಮನ್. ಖಂಡಿತ ಟೇಸ್ಟ್ ನೋಡುವ. ನೀವು ಮಾಡಿರ್ತೀರ ಮನೆಯಲ್ಲಿ, ನಿಮ್ಗೆ ಗೊತ್ತಿರುತ್ತೆ. ಚೆನ್ನಾಗಿದೆ. ಹುಳಿ ಸ್ವಲ್ಪ ಜಾಸ್ತಿ ಆಗಿದೆ. ಆ್ಯಂಡ್ ಖಾರ ನೀವು ಹೇಳಿದಾಗ ಸ್ವಲ್ಪ ಜಾಸ್ತಿ ಆಗಿದೆ. ಅದ್ರ ಕಾರಣ ಯಾರಿಗೆಲ್ಲ ಇಷ್ಟೆಲ್ಲ ಸ್ವಲ್ಪ ಅವರು ಕಮ್ಮಿ ಹಾಕಿದ್ರು ಕೂಡ ಒಳ್ಳೆಯದು. ಉಪ್ಪೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಆ್ಯಂಡ್ ಖಂಡಿತವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಎಲ್ರಿಗೂ ಟ್ರೈ ಮಾಡ್ಬೋದು. ತುಂಬ ಡಿಫ್ರೆಂಟ್ ಆಗಿದೆ ಇದು. ಇದರ ಟೇಸ್ಟ್ ನೋಡೋಣ. ಇದು ಬಸಳೆ ಬೇಂದಿ ಅಲ್ವಾ? ಸೊ ಸ್ಪೆಷಲ್ ಆಗಿ ಏನು ಅಂತ ಹೇಳಿದರೆ, ಇದನ್ನು ಸೇಮಿಗೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಸೇಮಿಗೆ ಜೊತೆನೇ ತಿಂತಾ ಇದ್ದೇನೆ.
ಟೇಸ್ಟ್ ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿದೆ. ಸೊ ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನನಗೆ, ಅದಕ್ಕೆ ಕಂಪೇರ್ ಮಾಡಿದರೆ. ಬಸಳೆ ಕೂಡ ಸಿಗುತ್ತೆ ಅಲ್ವಾ, ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿದೆ ನನಗೆ. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಟೇಸ್ಟಿ ಆಗಿದೆ. ಅಂದರೆ ಬೆಳ್ಳುಳ್ಳಿ ಹಾಕಿದ ಕಾರಣ ಟೇಸ್ಟ್ ಜಾಸ್ತಿ ಅಂತ. ಎಕ್ಸಾಕ್ಟ್ಲಿ, ಬೆಳ್ಳುಳ್ಳಿ ಹಾಕಿದ ಕಾರಣ ಸ್ವಲ್ಪ ಟೇಸ್ಟ್ ಜಾಸ್ತಿ ಆ್ಯಂಡ್ ಖಾರ ಸ್ವಲ್ಪ ನನಗೆ ಜಾಸ್ತಿ ಆಗಿದೆ. ಬೇಕಾದವರು ಕಮ್ಮಿ ಕೂಡ ಮಾಡ್ಬೋದು, ಆ್ಯಂಡ್ ಕೆಲವರಿಗೆ ಖಾರ ಬೇಕಾದವರಿಗೆ ಖಂಡಿತವಾಗ್ಲೂ ಖಾರ ಕೂಡ ಜಾಸ್ತಿ ಹಾಕ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಡಿಶನ್ನು ಕೂಡ ಹೇಳಿಕೊಟ್ರೆ, ಹೆಲ್ದಿ ಡಿಶಸ್ ಮನೆಯಲ್ಲೇ ಮಾಡಿರುವಂಥದ್ದು. ಆ್ಯಂಡ್ ಈ ಸಮ್ಮರ್ ಸೀಸನ್ಗೆ ಬೇಕಾಗುವ ಐಟಮ್ಸ್ ಎಲ್ಲ ಸಿಗುತ್ತೆ ಅಂಥ ಡಿಶಸನ್ನು ಹೇಳಿಕೊಟ್ಟಿದ್ದೆ. ಅದಕ್ಕೆ ನಿಮಗೆ ಬರಿಗೈಯಲ್ಲಿ ಅಂತೂ ಖಂಡಿತವಾಗ್ಲೂ ಬಿಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ. ಸಂತೋಷ್ ರೈಸ್ ಅವರ 2 ಸ್ಟಾರ್ ರೈಸ್, ನಿಮ್ಮ ಫೇವ್ರೇಟ್, ಎರಡು ಕೂಡ ಫೇವ್ರೇಟ್. ಇದು ಸಿಗ್ತಾನೆ ಇರುತ್ತೆ ನಿಮಗೆ. ಸೊ ಅದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಇನ್ನೂ ಹೆಲ್ದಿ ಆಗಿರಿ, ಇದನ್ನು ಯೂಸ್ ಮಾಡಿ. ಹೇಗೆ ಅನಿಸ್ತು ನಮ್ಮ ಪ್ರೋಗ್ರಾಮ್ಗೆ ಬಂದು? ಇವತ್ತು ನಿಮ್ಮ ಜೊತೆ ನಾನು ಅಡಿಗೆ ಮಾಡೋದು ಫಸ್ಟ್ ಟೈಮ್. ನನಗೆ ತುಂಬಾ ಖುಷಿ ಆಯಿತು. ನೀವು ತುಂಬಾ ಮಾತಾಡ್ತೀರಿ. ಮಾತಾಡಿದ್ರೆ ಒಳ್ಳೇದು, ಹೆಲ್ದಿ ಆಗಿ. ಹೌದು, ನಗ್ತಾ ನಗ್ತಾ ಖುಷಿ ಆಯ್ತು ನನಗೆ. ಮನೆಯಲ್ಲಿ ಮಾಡಿದ ತರನೇ ಆಯ್ತು ಅಡಿಗೆ. ಹೌದಾ? ಮನೆಯಲ್ಲಿ ಯಾರು ಇರ್ತಾರೆ ನಿಮ್ಗೆ ಸೈಡಲ್ಲಿ ನಗೋಕೆ? ಮಕ್ಕಳೆಲ್ಲ ಇರ್ತಾರೆ. ಓಕೆ, ಉಪದ್ರ ಬೆಳಗ್ಗೆ ಇಲ್ಲ, ಉಪದ್ರ ಮಾಡೋದಿಲ್ಲ ಅವರು. ನಗಾಡ್ತಾ ಎಲ್ಲ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ಸ್ಪಾನ್ಸರ್ನವರಿಗೂ ತುಂಬಾ ಥ್ಯಾಂಕ್ಸ್. ಖಂಡಿತವಾಗಲು. ಮತ್ತೆ ನಮ್ಮ ಟಿವಿ ಎಲ್ಲ ತಂಡದವರಿಗೆ ಧನ್ಯವಾದಗಳು. ಓಕೆ, ನಿಮಗೂ ಕೂಡ ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ತುಂಬ ಬ್ಯೂಟಿಫುಲ್ ಆಗಿರೋ ಅಡುಗೆಯನ್ನು ಹೇಳಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮತ್ತೊಮ್ಮೆ ಎಪಿಸೋಡ್ಗೂ ಖಂಡಿತವಾಗ್ಲೂ ಬನ್ನಿ, ಬರ್ತೇನೆ. ಇನ್ನಷ್ಟು ಒಳ್ಳೆ ಒಳ್ಳೆ ಅಡುಗೆಯನ್ನು ಕೂಡ ಹೇಳ್ತಾ ಇರಿ ಖಂಡಿತ. ತುಂಬಾ ಚೆನ್ನಾಗಿರೋ ಡಿಶಸನ್ನು ಕೂಡ ತಿಂದಾಯಿತು. ಖಂಡಿತವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಡಿಫ್ರೆಂಟ್ ಆಗಿದೆ. ಈಗ ನಾನ್ ವೆಜ್ಜಿಗೆ ಎಲ್ಲ ಅಡಿಕ್ಟ್ ಆಗಿರೋರು ವೆಜ್ ತಿಂದರೆ ಖಂಡಿತವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಒಂಥರ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಇವತ್ತಿನ ಎಪಿಸೋಡ್. ಮತ್ತೊಂದು ಎಪಿಸೋಡ್ನ ನಮ್ಮ ರುಚಿಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.